ಕಳೆದ 2 ವರ್ಷಗಳಿಂದ ಪೂರ್ಣ ಪ್ರಮಾಣದ ಜಾತ್ರೆಯನ್ನ ನೋಡದ ಭಕ್ತರು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇದ್ದು ಸುಮಾರು 20% ಭಕ್ತರ ಸಂಖ್ಯೆ ಹೆಚ್ಚಳವಾಗಬಹುದು. ಇದಕ್ಕೆ ಪೂರಕವಾಗಿ ಭಕ್ತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಹಲವು ಸಿದ್ಧತೆಗಳನ್ನು ನಡೆಸಲಾಗಿದೆ ಎಂದು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಕೇಶವ್ ಪ್ರಸಾದ್ ಮುಳಿಯ ಅವರು ತಿಳಿಸಿದ್ದಾರೆ. ದೇವಳದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಜಾತ್ರೆಯ ಸಂದರ್ಭ ದೇವರಿಗೆ ವಿವಿಧ ಸೇವೆಗಳನ್ನು ನೀಡುವ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಅನ್ನದಾನ, ಅಲಂಕಾರ, ಸಮಯ ಪರಿಪಾಲನೆಯ ತಯಾರಿ ಮಾಡಲಾಗುವುದು. ಹಲವು ಉಪಸಮಿತಿಗಳ ಮೂಲಕ ಕಾರ್ಯಕ್ರಮವನ್ನು ಜೋಡಿಸಲಾಗಿದೆ ಎಂದರು. ಅಷ್ಟಮಂಗಲ ಚಿಂತನೆಯಲ್ಲಿ ಕಂಡುಬಂದಂತೆ ರುದ್ರ ಹವನ ಸೇವೆ ಮಾಡಲಿದ್ದೇವೆ. ಇದಕ್ಕಾಗಿ ಹೊಸದಾಗಿ ಯಾಗಶಾಲೆಯ ಸಿದ್ಧತೆ ನಡೆದಿದೆ. ಬ್ರಹ್ಮರಥ ಸಂದರ್ಭ ಬ್ರಹ್ಮರಥೋತ್ಸವ ಸೇವೆ, ಸಣ್ಣ ರಥೋತ್ಸವ ಸೇವೆ, ವಿಶೇಷ ಪಲ್ಲಕ್ಕಿ ಉತ್ಸವ ಸೇವೆ, ಪುಷ್ಪ ಕನ್ನಡಿ ಅಲಂಕಾರ ಸೇವೆ, ಬ್ರಹ್ಮರಥ ಅಲಂಕಾರ ಸೇವೆ, ದೇವರ ಗರ್ಭಗುಡಿ, ಪ್ರಾಕಾರ ಗುಡಿಗಳಿಗೆ ಅಲಂಕಾರ ಸೇವೆ ಕಲ್ಪಿಸಲಾಗಿದೆ. ಒಟ್ಟಿನಲ್ಲಿ ಭಕ್ತರು ಶ್ರೀದೇವರ ಜಾತ್ರೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾಗುವಂತೆ ಅವರು ವಿನಂತಿಸಿದ್ದಾರೆ. ತಾರೀಕು 10ನೇ ಏಪ್ರಿಲ್ನಂದು ಧ್ವಜಾರೋಹಣ ಮತ್ತು ಕೊಡಿಯೇರಲಿಕ್ಕೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಹಾಗೆ ಅದೇ ದಿವಸ ನಮ್ಮ ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ವಿಶೇಷವಾಗಿ ರುದ್ರಹವನ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದು 11 ದಿವಸಗಳ ಕಾಲ ನಡೆದು ಮಹಾರುದ್ರ ಯಾಗವಾಗಿ ಸಂಪನ್ನಗೊಳ್ಳಲಿಕ್ಕಿದೆ. ಈ ಮಹಾರುದ್ರ ಯಾಗದಲ್ಲಿ ಎಲ್ಲರಿಗೂ ಒಂದು ಭಾಗವಹಿಸಲಿಕ್ಕೆ ವಿಶೇಷ ಅವಕಾಶವನ್ನು ಈ ಸಂದರ್ಭದಲ್ಲಿ ಒದಗಿಸುತ್ತಾ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ಒಂದು ಸಂದರ್ಭ ಮಹಾಲಿಂಗೇಶ್ವರ ದೇವರ ಜಾತ್ರೆ ಸಂದರ್ಭ. ಈ ಸಂದರ್ಭದಲ್ಲಿ ಈ ಸೇವೆಗಳಿಗೆ ಎಲ್ರಿಗೂ ಒಂದು ಮಾಡಬೇಕು ಅಂತೇಳುವ ಆಕಾಂಕ್ಷೆ ಇರ್ತದೆ. ಅದಕ್ಕೋಸ್ಕರ ಈ ಒಂದು ರುದ್ರ ಸೇವಾ ಒಂದು ಚೀಟಿಯನ್ನು ಮಾಡಿಸಿ ಸೇವೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ಮಾಡಲಾಗಿದೆ. ಈ ಸೇವೆಯಲ್ಲಿ ಕೈಗೊಳ್ಳುವುದರಿಂದ ಮಹಾಲಿಂಗೇಶ್ವರ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವುದಲ್ಲದೆ ಮುಂದಿನ ಅಭಿವೃದ್ಧಿ ಕಾರ್ಯಗಳಿಗೆ ಕೂಡ ಇದು ಸಹಕಾರಿಯಾಗಲಿಕ್ಕಿದೆ. ಈ 1 ಲಕ್ಷ ಕೊನೆಯ ದಿನ 1 ಲಕ್ಷ ಜನ ಸೇರುವ ಜಾತ್ರೆ, ಹಾಗೆ ಒಟ್ಟು ಒಂದು 3 ಲಕ್ಷ ಸೇರಿ ಒಟ್ಟು 4 ಲಕ್ಷ ಸೇರುವಂತಹ ಜಾತ್ರೆಯ ಸಂದರ್ಭದಲ್ಲಿ ಸುಮಾರು ಒಂದು 10,000ದಷ್ಟು ಜನ ಈ ಒಂದು ಯಾಗ ಸೇವೆಯಲ್ಲಿ ಪಾಲ್ಗೊಂಡರೆ ಅದೊಂದು ಮಹತ್ತರವಾದ ಬೆಳವಣಿಗೆ ಆಗ್ತದೆ. ಮುಂದಿನ ದಿವಸದಲ್ಲಿ ದೇವಳದ ಅಭಿವೃದ್ಧಿಗೆ ಬಹಳಷ್ಟು ಸಹಕಾರಿಯಾಗಲಿಕ್ಕಿದೆ. ಹಾಗೆ 11ನೇ ತಾರೀಕಿಂದ 14ನೇ ತಾರೀಕು ತನಕ ವಿವಿಧ ಕಡೆಗಳಲ್ಲಿ ದೇವರ ಸವಾರಿ ನಡೆಯಲಿಕ್ಕಿದೆ. 15ನೇ ತಾರೀಕಿಗೆ ಈ ಸಲ ವಿಷು ಉತ್ಸವ, ವಿಷುವಿನಲ್ಲಿ ವಿಶೇಷ ಅಲಂಕಾರವಾಗಿ ಮಾಡಲಿಕ್ಕಿದ್ದೇವೆ. ಅದಲ್ಲದೆ ತುಲಾಭಾರ ಸೇವೆ 16ನೇ ತಾರೀಕಿಗೆ ಈ ಬಾರಿ ಪ್ರಥಮವಾಗಿ 16ನೇ ತಾರೀಕಿಗೆ ಕೂಡ ಅಷ್ಟಮಂಗಲ ಚಿಂತನೆ ನಂತರ 16ನೇ ತಾರೀಕಿಗೆ ಕೂಡ ತುಲಾಭಾರ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. 18ನೇ ತಾರೀಕಿಗೆ ಕೂಡ ತುಲಾಭಾರ ಸೇವೆ ನಡೀತದೆ. ಬ್ರಹ್ಮರಥೋತ್ಸವ 17ನೇ ತಾರೀಕಿಗಿದೆ. ವಿಶೇಷ ಬೆಡಿ ಆ ದಿವಸ ನಡೀತದೆ. ಬ್ರಹ್ಮರಥೋತ್ಸವ ಸೇವೆ ಕಳೆದ ವರ್ಷದಂತೆ ಈ ವರ್ಷ ವಿಶೇಷವಾಗಿ ಸೇವಾಕರ್ತರುಗಳಿಂದ 25,000 ರೂಪಾಯಿ ಮೊಬೈಲಿನ ಸೇವೆಯನ್ನು ಆ ಸಂದರ್ಭದಲ್ಲಿ ಅವರು ಸೇವಾಕರ್ತರು ಸೇವೆ ಮಾಡಲಿಕ್ಕಿದ್ದಾರೆ. ಅವರಿಗೆ ವಿಶೇಷ ಪ್ರಸಾದ ವಿತರಣೆ ಕೂಡ ಆ ಸಂದರ್ಭದಲ್ಲಿ ನಡೀತದೆ. ಸುದ್ದಿಗೋಷ್ಠಿಯಲ್ಲಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ರಾಮದಾಸ್ ಗೌಡ, ಶೇಖರ್ ನಾರಾವಿ, ರವೀಂದ್ರನಾಥ್ ರೈ ಬಳ್ಳಮಚಲು, ಡಾಕ್ಟರ್ ಸುಧಾ ಎಸ್ ರಾವ್, ರಾಮಚಂದ್ರ ಕಾಮತ್, ಬಿ ಐತಪ್ಪ ನಾಯಕ್, ವೀಣಾ ಪಿಕೆ ಉಪಸ್ಥಿತರಿದ್ದರು.